ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಕೀರ್ತಿ. ಫ್ಯಾಷನ್ ಅಂತ ಹೇಳಿದ ತಕ್ಷಣ ಎಲ್ಲ ಹುಡುಗಿಯರಿಗೆ ಮೊದಲು ನೆನಪಾಗುವಂಥದ್ದು ಈ ಮದುವೆಯ ಶಾಸ್ತ್ರ ಇರ್ಬೋದು, ಅಥವಾ ಮೆಹಂದಿ ಶಾಸ್ತ್ರ ಇರ್ಬೋದು, ಸಂಗೀತ ಇರ್ಬೋದು. ಈ ಟೈಮಲ್ಲಿ ನಾವೆಲ್ಲ ರೆಡಿ ಆಗುವಂಥದ್ದು, ಅದ್ರ ಜೊತೆಗೆ ಮೆಹಂದಿ ಶಾಸ್ತ್ರ ಅಂತ ಹೇಳಿದರೆ ಎಲ್ಲರ ಫೇವ್ರೇಟ್. ಯಾಕಂತ ಹೇಳಿದರೆ ಮೆಹಂದಿ ಶಾಸ್ತ್ರದ ಹೊತ್ತು ಮೆಹಂದಿಗೆ ಪ್ರಾಮುಖ್ಯತೆ ಇರುತ್ತೆ. ಯಾವ್ಯಾವ ಡಿಸೈನ್ ಹಾಕೋಬೇಕು, ಕೈಗೆ ಎಷ್ಟು ಕೈಗೆ ಹಾಕೋಬೇಕು, ಅದರಲ್ಲಿ ಎಷ್ಟು ಹಾಕೋಬೇಕು, ಪ್ರತಿಯೊಂದು ಕೂಡ ಜಾಸ್ತಿ ಹುಡುಗಿಯರು ಕಾನ್ಸಂಟ್ರೇಟ್ ಮಾಡ್ತಾರೆ. ಹಾಗಾಗಿ ಮೆಹಂದಿ ಯಾವ ರೀತಿ ಹಾಕಬಹುದು, ಮೆಹಂದಿ ಹಾಕುವಂತಹ ಕಲೆ ಎಷ್ಟು ಕಷ್ಟ ಇದೆ ಅದರಲ್ಲಿ, ಇದೆಲ್ಲವನ್ನ ತಿಳ್ಕೊಳ್ಳೋಣ. ಮೆಹಂದಿ ಹಾಕುವಂಥದ್ದು ಸುಲಭ ಅಂತ ಹೇಳಿದರೆ ನಾವು ಮೆಹಂದಿ ಹಾಕುವಾಗ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟು ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ, ತಿಳಿಸ್ಲಿಕ್ಕೆ ನಮ್ಮ ಜೊತೆ ಅದ್ಭುತವಾದ ಸುಂದರವಾದ ಹುಡುಗಿ ಇದ್ದಾರೆ. ಸೊ ಇವರು ಮಲ್ಟಿ ಟ್ಯಾಲೆಂಟೆಡ್. ಮೆಹಂದಿ ಹಾಕ್ತಾರೆ ಅಂತ ಅನ್ಕೊಂಡ್ಬಿಟ್ಟು ಹಾಡು ಹಾಡ್ತಾರೆ ಆ್ಯಂಡ್ ಒಳ್ಳೆ ಚೆನ್ನಾಗಿ ಕುಕ್ ಮಾಡ್ತಾರೆ, ಜೊತೆಗೆ ಸೂಪರಾಗಿ ಮೆಹಂದಿನೂ ಹಾಕ್ತಾರಂತೆ. ಸೊ ತುಂಬ ಬ್ರೈಡ್ಗಳಿಗೆ ಮೆಹಂದಿ ಹಾಕಿದ್ದಾರೆ. ಸೊ ಇವತ್ತು ನಾನು ಬ್ರೈಡ್ ಅಲ್ಲ, ಬಟ್ ಸ್ಟಿಲ್ ನನಗೆ ಮೆಹಂದಿ ಹಾಕ್ತಾರೆ. ಹೇಗೆ ಹಾಕ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ಅವರನ್ನ ವೆಲ್ಕಮ್ ಮಾಡೋಣ. ಹಾಯ್, ನಮಸ್ತೆ, ಹೇಗಿದ್ದೀರಾ? ಎಸ್, ಇರೇಗ ಮೆಹಂದಿ ಪಾಡ್ನ ಬಂಡ ಇಷ್ಟ ಅದೇ. ಸೊ ಇರೇಗ ತುಳುಟು ಪಾತೆಣ್ಣ ಕನ್ಪುಟಪ್ಪನ ಕನ್ನಡನ ತುಳುಟ ಅಂಡ ಕನ್ನಡವ್ರ ಪಾತೆ ಬ್ಯಾಮ್. ಓಕೆ, ಸೊ ನೀವು ಎಷ್ಟು ಬ್ರೈಡ್ನವ್ರಿಗೆಲ್ಲ ಮೆಹಂದಿ ಹಾಕಿದ್ದಾರೆ? ತುಂಬಾ ಹಾಕಿದ್ದೇನೆ. ಹೌದಾ? 2 years ಇಂದ 2 years ಇಂದ ಮೆಹಂದಿ ಹಾಕ್ತಾ ಇದ್ದೀರಾ. ವೆರಿ ನೈಸ್. ಸೊ ಮೆಹಂದಿ ಹಾಕೋದು ನೀವು ಯಾರಿಂದ ನೋಡಿ ಕಲ್ತದೆ, ಹೀಗೆ ಕಲ್ತಿದ್ದ? ಹೀಗೆ ಕಲ್ತಿದ್ದೆ. ಸೊ ಇವತ್ತು ನಂಗೆ ನಾನು ಇರ್ತೇನೆ. ನಿಮ್ಗೆ ನೀವು ಇಟ್ಟಿದ್ದ ಫಸ್ಟ್ ಪ್ರಯೋಗ ನಿಮ್ಮ ಮೇಲೆ? ನನ್ನ ಮೇಲೆ ಎಲ್ಲ ನಾನು ಏನ್ ಕಲಿಯೋದಾದ್ರೆ ಫಸ್ಟ್ ನನ್ನ ಮೇಲೆ ಮಾಡ್ತೇನೆ, ಮತ್ತೆ ಬೇರೆಯವರಿಗೆ. ನನ್ಗೇನು ಆಗ್ಲಿಲ್ವಾ ಮತ್ತೆ ಬೇರೆಯವ್ರಿಗೆ. ಒಂದು ಡೌಟ್ ಇದೆ, ನೀವು ಚೆನ್ನಾಗಿ ಹಾಡ್ತೀರಾ, ಕುಕ್ ಕೂಡ ಮಾಡ್ತೀರಾ, ಕುಕಿಂಗ್ ಶೋಸ್ ಅಲ್ಲಿ ಬೇರೆ ಕಾಣಿಸ್ಕೊಳ್ತೀರಾ, ಸೊ ಮೆಹಂದಿನೂ ಹಾಕ್ತೀರಾ, ತುಂಬಾ ಟ್ಯಾಲೆಂಟ್ ಇದೆ. ನಿಮ್ಗೆ ಯಾವ್ದು ಮೋಸ್ಟ್ ಫೇವ್ರೇಟ್? ನನ್ಗೆ ಸಿಂಗಿಂಗ್ ಮೋಸ್ಟ್ ಫೇವ್ರೇಟ್ ಅಂದ್ರೆ ಅದೇ. ಸಿಂಗಿಂಗ್ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸಿಕ್ಕಿದ್ದು ಅದ್ರಲ್ಲಿ. ಸೊ ಅದನ್ನ ಎಂತಕ್ಕೆ ಬಿಡ್ಬೇಕಲ್ವಾ ಅಲ್ವಾ? ಅದ್ರ ಜೊತೆ ಇದು ಇದು ಕೂಡ ಇವತ್ತು ಚಂದ ಮಾಡಿ ಟರ್ನಿಂಗ್ ಪಾಯಿಂಟ್ ತಗೊಳ್ತೀರಲ್ಲ? ಗೊತ್ತಿಲ್ಲ, ನೋಡುವ. ರೆಡಿ ಇದ್ದೀರಾ? ಓಕೆ.
ಸೊ ನನಗಂತೂ ಇಷ್ಟ ಆಯ್ತು. ನೀವು ಅನ್ಕೊಂಡ ಹಾಗೆ ಹಾಕಿದ್ರ ಅಥವಾ ಹೇಗೇಗೋ ಇಷ್ಟ ಆಯ್ತಾ? ಇಲ್ಲ, ಅನ್ಕೊಂಡಿದ್ದೇನೆ ಏನಿಲ್ಲ, ಬಂದದನ್ನು ಬಿಡಿಸೋದು ಅಷ್ಟೇ. ವೆರಿ ನೈಸ್. ಸೊ ನಾನು ಅವಾಗಲೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದೆ ಒಂದು ಹಾಡು ಹಾಡಬೇಕು ಅಂತ. ಸೊ ನಿಮ್ಮನ್ನು ಹಾಡದೆ ಕಳಿಸಿದ್ರೆ ವೀಕ್ಷಕರಿಗೂ ಬೇಜಾರಾಗುತ್ತೆ. ಸೊ ಒಂದು ಹಾಡು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾನಿಗೆ ಬೆಳಗಾಗೋ ಬೆಳದಿಂಗಳು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾನಿಗೆ ಬೆಳಗಾಗೋ ಬೆಳದಿಂಗಳು. ನಿದೆಯ ಮರೆತೆ ನಿನ್ನಲೆ ಬೆರೆತೆ, ಒಲವಿಗೆ ಸೆರೆಯಾದೆ ನಾನೀ ದಿನ. ಕನಸಲಿ ಕವಿತೆ ಬರೆಯಲು ಕುಳಿತೆ, ನೆನಪಿನ ಸಾಲೆಲ್ಲ ರೋಮಾಂಚನ. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾನಿಗೆ ಬೆಳಕಾಗೋ ಬೆಳದಿಂಗಳು. ಮಿಂಚಂತೆ ಮಿನುಗುತ್ತಿರೋ ಆ ಕಂಗಳು, ಬಾನಿಗೆ ಬೆಳಕಾಗೋ ಬೆಳದಿಂಗಳು. ಯಾ, ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಹಾಡಿದ್ದಕ್ಕೆ. ಆ್ಯಂಡ್ ಇವತ್ತು ಬಂದು ಇಷ್ಟು ಚಂದ ಮೆಹಂದಿ ಹಾಕಿದ್ದಕ್ಕೆ ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಮಾತಾಡ್ಕೊಂಡೆಲ್ಲ, ಇಟ್ಟದಲ್ಲ ಏನು ಬೋರ್ ಆಗಿಲ್ಲ, ಖುಷಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದದಕ್ಕೆ ಫ್ಯಾಷನ್ ವರ್ಲ್ಡ್ ಕಾರ್ಯಕ್ರಮದಲ್ಲಿ. ಸೊ ಇಂಥ ತುಂಬ ಜನ ಆರ್ಟಿಸ್ಟ್ ಇರ್ತಾರೆ, ಮೆಹಂದಿ ಹಾಕೋರು, ಅವರ ಇಂಟ್ರೆಸ್ಟಲ್ಲಿ ಮೆಹಂದಿ ಹಾಕಲಿಕ್ಕೆ ಶುರು ಮಾಡಿದವರು. ಅವರೆಲ್ಲರೂ ನಿಮ್ಮನ್ನು ನೋಡಿ ಇನ್ನಷ್ಟು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಮಾಧ್ಯಮದ ಎದುರು ಕೂಡ ಬರಲಿ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮದುರಂಗಿ ಅಂತ ಹೇಳುವಂಥದ್ದು ಒಂದು ಹೆಣ್ಣಿನ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗಂಡು ಮಕ್ಕಳು ಹಾಕೋತಾರೆ, ಆದರೆ ಹೆಣ್ಣು ಮಕ್ಕಳಷ್ಟು ಪ್ರೀತಿಯಿಂದ ಹಾಕೊಳ್ಳಲ್ಲ. ಇದೇ ಪ್ರೀತಿಯ ಜೊತೆಗೆ ಇವತ್ತಿನ ಸಂಚಿಕೆಯನ್ನು ಏನು ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಫ್ಯಾಷನ್ ವರ್ಲ್ಡ್ನ ಯಾವುದಾದ್ರೂ ವಿಚಾರದ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.